ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಂಗಡಿ ಆಮದು ಮಾಡಿಕೊಳ್ಳುವ ದೇಶ ಯುಎಸ್ಎ. ಅತಿ ಹೆಚ್ಚು ಕಲ್ಲಂಗಡಿ ಬೆಳೆಯುವ ದೇಶ ಚೀನಾ. ಅಮೆರಿಕ ಸಂಯುಕ್ತ ಸಂಸ್ಥಾನವು $8.27 ಲಕ್ಷ ಮೌಲ್ಯದ 13.5 ಲಕ್ಷ ಟನ್ ಕಲ್ಲಂಗಡಿ ಆಮದು ಮಾಡಿಕೊಳ್ಳುತ್ತದೆ. ಇದು ಜಾಗತಿಕ ಕಲ್ಲಂಗಡಿ ಆಮದು ಪ್ರಮಾಣದಲ್ಲಿ 25% ಹೆಚ್ಚು. ಯುಎಸ್ಎಯು ಮಧ್ಯ ಅಮೆರಿಕದ ಮೆಕ್ಸಿಕೋ, ಗ್ವಾಟೆಮಾಲಾ, ಹೊಂಡುರಾಸ್ ದೇಶಗಳಿಂದ ಹೆಚ್ಚು ಕಲ್ಲಂಗಡಿ ಆಮದು ಮಾಡಿಕೊಳ್ಳುತ್ತದೆ. ಹೆಚ್ಚು ಕಲ್ಲಂಗಡಿ ಆಮದು ಮಾಡಿಕೊಳ್ಳುವ ಇತರ ದೇಶಗಳು ಕ್ರಮವಾಗಿ ಜರ್ಮನಿ, ಕೆನಡಾ, ಫ್ರಾನ್ಸ್ ಹಾಗೂ ನೆದರ್ಲ್ಯಾಂಡ್ಸ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಂಗಡಿ ಹಣ್ಣು ಬೆಳೆಯುವ ದೇಶ ಚೀನಾ. ಲೋಕದ ಕಲ್ಲಂಗಡಿ ಬೆಳೆಯ 60% ಚೀನಾ ಒಂದರಲ್ಲೇ ಬೆಳೆಯಲಾಗುತ್ತದೆ. ಚೀನಾದ ಬಳಿಕ ಅತಿ ಹೆಚ್ಚು ಕಲ್ಲಂಗಡಿ ಬೆಳೆಯುವ ದೇಶಗಳು ಕ್ರಮವಾಗಿ ಟರ್ಕಿ, ಭಾರತ, ಬ್ರೆಜಿಲ್ ಮತ್ತು ಇರಾನ್. ಜಗತ್ತಿನ 100ರಷ್ಟು ದೇಶಗಳು ಕಲ್ಲಂಗಡಿಯನ್ನು ಬೆಳೆಯುತ್ತದೆ. $300 ಕೋಟಿ ಮೌಲ್ಯದ 50 ಲಕ್ಷ ಟನ್ ಕಲ್ಲಂಗಡಿ ರಫ್ತು ಆಗುತ್ತವೆ. ಎಲ್ಲ ಕಾಲಕ್ಕೂ ಕೂಡ ಸಿಗುವ ಬಗೆ ಬಣ್ಣದ ಕಲ್ಲಂಗಡಿಗಳು ಕೂಡ ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.